ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ದಿವಂಗತ ಆರ್ ಪೈ ಸ್ಮರಣಾರ್ಥ 42ನೇ ಯುಎಫ್ಸಿಎ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಗರದ ಉರ್ವ ಮೈದಾನದಲ್ಲಿ ನಡೆಯುತ್ತಿದೆ. ನಗರದ ಉರ್ವ ಮೈದಾನದಲ್ಲಿ ಜನವರಿ 13ರಿಂದ ಆರಂಭಗೊಂಡ ಪಂದ್ಯಾಟವು ಫೆಬ್ರವರಿ 10ರ ತನಕ ನಡೆಯಲಿದೆ. ಈಗಾಗಲೇ ಅರ್ಹತಾ ತಂಡ ಹಾಗೂ 32 ಆಯ್ದ ಕ್ರಿಕೆಟ್ ತಂಡಗಳು ಭಾಗವಹಿಸಿದೆ. ಇನ್ನು ಮಂಗಳವಾರದಂದು ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ ಮೊದಲ ಪಂದ್ಯಾಟದಲ್ಲಿ ಆದಿಶಕ್ತಿ ಅಶೋಕ್ ನಗರ ತಂಡವು ವೈಎಫ್ಸಿ ಬಜಾಲ್ ತಂಡವನ್ನ 6 ವಿಕೆಟ್ಗಳ ವಿರುದ್ಧ ಸೋಲಿಸಿತ್ತು. ಎರಡನೇ ಪಂದ್ಯಾಟದಲ್ಲಿ ಯುನೈಟೆಡ್ ಕುಡ್ಲಾ ತಂಡವು ಕೋಸ್ಟಲ್ ಗೈಸ್ ತಂಡದ ವಿರುದ್ಧ 3 ವಿಕೆಟ್ಗಳ ಜಯ ಗಳಿಸಿತು. ಮೂರನೇ ಪಂದ್ಯಾಟದಲ್ಲಿ ಸಾಯಿಶ್ ಲಾಗ್ ತಂಡವು ಡಿಇಸಿ ತಂಡದ ವಿರುದ್ಧ 27 ರನ್ ಅಂತರದಿಂದ ಜಯ ಗಳಿಸಿತು. ನಾಲ್ಕನೇ ಪಂದ್ಯಾಟದಲ್ಲಿ ಭಗವತಿ ತಂಡ ಕುದ್ರೋಳಿ ತಂಡದ ವಿರುದ್ಧ 5 ರನ್ಗಳ ಅಂತರದಲ್ಲಿ ಜಯ ಗಳಿಸಿತು. ಇನ್ನು ಬುಧವಾರದಂದು ನಡೆದ ಪಂದ್ಯಾಟದಲ್ಲಿ ಜಿಎಫ್ಇ ಗುಂಡಳಿಕೆ ತಂಡವು ಗುರುಶಕ್ತಿ ಫ್ರೆಂಡ್ಸ್ ವಿರುದ್ಧ 2 ವಿಕೆಟ್ಗಳ ಅಂತರದಲ್ಲಿ ಜಯ ಸಾಧಿಸಿತು. ಎರಡನೇ ಪಂದ್ಯಾಟದಲ್ಲಿ ಬ್ರದರ್ಸ್ ಜೆಪ್ಪು ತಂಡವು ವಿವೇಕ್ ನಗರ್ ಬಳ್ಳಾಲ್ಬಾಗ್ ತಂಡವನ್ನ 6 ವಿಕೆಟ್ಗಳ ಅಂತರದಿಂದ ಮಣಿಸಿತ್ತು. ಮೂರನೇ ಪಂದ್ಯಾಟದಲ್ಲಿ ಅಲ್ಪಕೋಡಿಕಲ್ ತಂಡವು ಜೈ ಹಿಂದ್ ಮಂಕಿ ಸ್ಟ್ಯಾಂಡ್ ತಂಡದ ವಿರುದ್ಧ 1 ವಿಕೆಟ್ಗಳ ಅಂತರದಲ್ಲಿ ಜಯ ಸಾಧಿಸಿತು. ನಾಲ್ಕನೇ ಪಂದ್ಯಾಟದಲ್ಲಿ ಎನ್ಎಫ್ಸಿ ಪಕ್ಕಲಡ್ಕ ತಂಡ 64 ರನ್ಗಳ ಅಂತರದಲ್ಲಿ ಸುಂಕದಕಟ್ಟೆ ಫ್ರೆಂಡ್ಸ್ ತಂಡವನ್ನ ಸೋಲಿಸಿತು. ಗುರುವಾರದಂದು ನಡೆದ ಪಂದ್ಯಾಟದಲ್ಲಿ ಕಂಕನಾಡಿ ಫ್ರೆಂಡ್ಸ್ ತಂಡ 3 ವಿಕೆಟ್ನ ಅಂತರದಲ್ಲಿ ಶ್ರೀರಾಮ್ ಉರ್ವ ತಂಡವನ್ನ ಮಣಿಸಿತು. ಎರಡನೇ ಪಂದ್ಯಾಟದಲ್ಲಿ ಧನ್ಯವಾದ್ ತಂಡವು 13 ರನ್ಗಳ ಅಂತರದಲ್ಲಿ 7 ಸ್ಟಾರ್ ಎಆರ್ಡಿ ತಂಡವನ್ನ ಸೋಲಿಸಿತು. ಮೂರನೇ ಪಂದ್ಯಾಟದಲ್ಲಿ ಎಸ್ಎನ್ಜಿಟಿ ತಂಡವು 11 ರನ್ಗಳ ಅಂತರದಿಂದ ಎಕೆ ಫ್ರೆಂಡ್ಸ್ ಕೊಟ್ಟಾರ ತಂಡದ ವಿರುದ್ಧ ಜಯ ಗಳಿಸಿತು. ನಾಲ್ಕನೇ ಪಂದ್ಯಾಟದಲ್ಲಿ ಗಣೇಶ್ ನಗರ ಕ್ರಿಕೆಟ್ಸ್ ತಂಡವು 77 ರನ್ಗಳ ಅಂತರದಿಂದ ಅಟ್ಯಾಕರ್ಸ್ ಕುದ್ರೋಳಿ ತಂಡವನ್ನ ಪರಾಭವಗೊಳಿಸಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.